ಪ್ರತಿ ವರ್ಷ ಕೈಪುಂಜಾಲು ಸೈಯದ್ ಅರಬಿ ವಲಿಯುಲ್ಲಾಹಿ ಅವರ ದರ್ಗಾದಲ್ಲಿ ಇಸ್ಲಾಮಿಕ್ ಹಿಜ್ರಿ ಸಫರ್ ಜಿಯಾರತ್ ಕೋವಿಡ್-19 ಹಿನ್ನೆಲೆಯಲ್ಲಿ ಸರ್ಕಾರದ ಮಾರ್ಗಸೂಚಿಯಂತೆ ಸಾಂಕೇತಿಕವಾಗಿ ಆಚರಿಸಲಾಯಿತು. ಪೊಲಿಪು ಜಾಮಿಯಾ ಮಸೀದಿಯ ಆಡಳಿತ ಸಮಿತಿಯ ಅಧೀನಕ್ಕೆ ಒಳಪಟ್ಟ ಈ ದರ್ಗಾದಲ್ಲಿ ಕಾಪು ಪೊಲಿಪು ಜಾಮಿಯಾ ಮಸೀದಿಯ ಜಮಾತ್ ಬಾಂಧವರಿಗೆ ಮಾತ್ರ ಅವಕಾಶ ಸೀಮಿತಗೊಳಿಸಲಾಗಿತ್ತು. ಪ್ರತಿ ವರ್ಷ ಜಿಯಾರತ್ ಸಂದರ್ಭದಲ್ಲಿ ಹೆಚ್ಚಿನ ಜನಸಂದಣಿ ಕಂಡುಬರ್ತಾ ಇತ್ತು. ಆದರೆ ಈ ಬಾರಿ ಬೆರಳೆಣಿಕೆಯ ಜನರು ಮಾತ್ರ ಭಾಗವಹಿಸಿದ್ರು. ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಹಮೀದ್ ಮಾಸ್ಟರ್ ಮಾತನಾಡಿ, ದರ್ಗಾ ಇರುವ ಜಾಗ ಮೊಗವೀರ ಸಮುದಾಯದವರದಾಗಿದ್ದು ದರ್ಗಾದ ಸುತ್ತಲೂ ವಾಸಿಸುವವರು ಮೊಗವೀರರು. ಪ್ರತಿನಿತ್ಯ ದರ್ಗಾ ವಠಾರವನ್ನ ಸಜ್ಜುಗೊಳಿಸುತ್ತಾರೆ. ಪ್ರತಿ ವರ್ಷ ನಡೆಯುವಂತಹ ಜಿಯಾರತ್ಗೆ ಮುಸ್ಲಿಮರು ಮಾತ್ರವಲ್ಲ, ಹಿಂದೂಗಳು ಕೂಡ ಭಾಗವಹಿಸುತ್ತಾರೆ. ಈ ಮೂಲಕ ಸೌಹಾರ್ದತೆಯ ಕೇಂದ್ರ ಬಿಂದುವಾಗಿದೆ ಅಂತ ಹೇಳಿದ್ರು. ಪೊಲಿಪು ಜಾಮಿಯಾ ಮಸೀದಿಯ ಆಡಳಿತ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಹಮೀದ್ ಮಾಸ್ಟರ್, ಪೊಲಿಪು ಮಸ್ಜಿದ್ನ ಧರ್ಮಗುರುಗಳಾದ ಮೊಹಮ್ಮದ್ ಇರ್ಷಾದ್ ಸಹದಿ ಮತ್ತು ಪಿಬಿ ಅಹಮದ್ ಮುಸ್ಲಿಯಾರ್ ಸಫರ್ ಜಿಯಾರತ್ನ ನೇತೃತ್ವ ವಹಿಸಿದ್ರು. ಪೊಲಿಪು ಜಾಮಿಯಾ ಮಸ್ಜಿದ್ ಕಮಿಟಿಯ ಉಪಾಧ್ಯಕ್ಷ ಅಮೀರ್ ಹಮ್ಜಾ, ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಹಮೀದ್ ಮಾಸ್ಟರ್, ಕೋಶಾಧಿಕಾರಿ ಶೇಖ್ ನಜೀರ್, ಆಡಳಿತ ಕಮಿಟಿ ಪ್ರಮುಖರಾದ ಎಚ್ ಅಬ್ದುಲ್ಲಾ, ಇಮ್ತಿಯಾಜ್ ಅಹಮದ್ ಮೊದಲಾದವರು ಪಾಲ್ಗೊಂಡಿದ್ದರು.